ಪಟ್ಟಣದ ಸರ್ಕಾರಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಔರಾದ್ ಪಟ್ಟಣದ ಟೀಚರ್ಸ್ ಕಾಲೋನಿಯ ಒಂದು 3 ವರ್ಷದ ಪುಟ್ಟ ಬಾಲಕಿ ತಂದೆ ಜೀವನ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ ಮನೆಯಿಂದ ಅಂಗನವಾಡಿಗೆ ಅಂತ ಹೋಗಿದ್ದಾಗ ಆ ಅಂಗನವಾಡಿಯ ಪಕ್ಕದಲ್ಲಿರ್ತಕ್ಕಂಥ ಒಂದೇನು ಸೆಫ್ಟಿ ಟ್ಯಾಂಕ್ ಇದೆ, ಆ ಒಂದು ಸೆಫ್ಟಿ ಟ್ಯಾಂಕ್ನಲ್ಲಿ ಊಟ ಮಾಡ್ತಾ ಹೋಗಿ ಒಳಗಡೆ ಬಿದ್ದು ಇವತ್ತು ಜೀವ ಹೋಗಿದೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಆ ಅಂಗನವಾಡಿ ಕೇಂದ್ರದ ಸಿಬ್ಬಂದಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದಕ್ಕೆ ನೇರ ಕಾರಣ ಇದೆ ಅಂತೇಳಿ ಇವತ್ತು ಅವರ ನಾಗರಿಕರ ವತಿಯಿಂದ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಒಂದು ಪುಟ್ಟ ಆಟ ಆಡ್ತಕ್ಕಂಥ ವಯಸ್ಸಿನಲ್ಲಿ ಆ ಒಂದು ಮಾಲಕ ಆ ಒಂದು ಪುಟ್ಟ ಬಾಲಕಿ ಇವತ್ತು ಸಾವನ್ನಪ್ಪಿದ್ದಾಳೆ ಅಂದ್ರೆ ಇಡೀ ತಾಲೂಕಿಗೆ ಇದು ಬಹಳ ನಾಚಿಕೆಯ ವಿಷಯವಾಗಿದೆ. ಇವಾಗ ಮಗು ಸತ್ತು 1 ತಾಸಾದ್ರೂ ಕೂಡ ಇಲ್ಲಿ ಒಬ್ಬರು ಅಧಿಕಾರಿಗಳು ಬರ್ತಾ ಇಲ್ಲ, ಇವತ್ತು ಯಾರು ಕೂಡ ನೋಡ್ತಾ ಇಲ್ಲ ಅಂದ್ರೆ ನಮ್ಮ ತಾಲೂಕಿನ ಜನರ ನೋವು ಹೇಳೋರು ಯಾರು ಇಲ್ಲ ಅಂತ ನಮಗೆ ಅದು ಕಾಣ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ನಾವು ಕರೆ ಮಾಡಿದ್ರು ಕೂಡ ಅವ್ರು ಸ್ಪಂದನೆ ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಆ ಸೆಫ್ಟಿ ಟ್ಯಾಂಕು ಹ್ಯಾಂಗ್ ಓಪನ್ ಆಯ್ತು, 1 ವರ್ಷನೂ ಆಗಿಲ್ಲ. ಅದು ಕಟ್ಟಡ ಕಟ್ಟಿ ಆ ಒಂದು ಸೆಫ್ಟಿ ಟ್ಯಾಂಕ್ ಓಪನ್ ಇದೆ ಅಂದ್ರೆ ಆ ಕಟ್ಟಡ ಕಟ್ಟಿದಂತಹ ಇಲಾಖೆ ಕೂಡ ಇದಕ್ಕೆ ಒಂದು ಹೊಣೆ ಇದೆ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಅವ್ರೆಲ್ಲರ ಮೇಲೆ ಕೇಸ್ ಆಗಬೇಕು, ತನಿಖೆ ಆಗಬೇಕು. ಆವಾಗಿನವರೆಗೆ ಆ ಒಂದು ಬಾಲಕಿಯ ದೇಹ ನಾವಿಲ್ಲಿಂದ ಒಯ್ಯೋದಿಲ್ಲ ಅಂತಕ್ಕಂಥದ್ದು ನಾವು ಮಾಧ್ಯಮದ ಮೂಲಕ ಆ ಒಂದು ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 3 ವರ್ಷದ ಅಧಿಕಾರಿಗಳಿಗೆ 3 ವರ್ಷದ ಬಾಲಕಿ ಹತ್ಯೆಗೈದ ಅಧಿಕಾರಿಗಳಿಗೆ 3 ವರ್ಷದ ಬಾಲಕಿ ಹತ್ಯೆಗೈದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, 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 ಬರಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೈಲಿಗೆ ಹಾಕಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೈಲಿಗೆ ಹಾಕಲೇಬೇಕು. ಅನ್ಯಾಯ 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 ಭ್ರಷ್ಟ ತಾಲೂಕಾ ಆಡಳಿತಕ್ಕೆ ರಾಷ್ಟ್ರಪ್ರಭು ಚವಾಣ್ಗೆ ರಾಷ್ಟ್ರಪ್ರಭು ಚವಾಣ್ಗೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಏನು ಸುಧಾಕರ್ ಸರ್, ನಾವು ನಮ್ಮ ಪ್ರಶ್ನೆ ಒಂದು ಕೇಳಿ ಸರ್. ನೀವು ಹೇಳತ್ತೀರಿ, ನೀವು ಪ್ರೊಸೀಜರ್ ನೀವು ಹೇಳತ್ತೀರಿ, FR ಆದ್ರೆ ಎನ್ ಬಿ ಆಗಲ್ಲ ಸರ್. FR ಯಾರು ಆಗ್ತದೆ ನಮಗೆ ಗೊತ್ತದೆ, ಮುಂದೆ ಹೋಗಿ ಕೇಸ್ ಅಂತ ಗೊತ್ತದ. ಇವತ್ತು ಅದು ಒಂದು ಮಗುನ ಭವಿಷ್ಯ ಅಲ್ಲ, ಇನ್ನು ಎಷ್ಟು ಮಕ್ಕಳು ಇವತ್ತು ಅದು ಕಾಮಗಾರಿ ಪೂರ್ಣಗೊಳ್ಳದೆ ಹ್ಯಾಂಡ್ ತಗೊಂಡು ಬೇಜವಾಬ್ದಾರಿತನ ವಹಿಸಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಅದು ಮೊದಲೇ ತನಿಖೆ ಮಾಡ್ಬೇಕಾಗಿದ್ದಾರೋ, ಅದು ಕಾಮಗಾರಿ ಪೂರ್ಣಗೊಂಡಿದ್ದಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿದ್ದಾರೋ, ಅವ್ರಾಗ ಕರೆಕ್ಟ್ ಡ್ಯೂಟಿ ಮಾಡಿದ್ರೆ ಮಗು ಸೈತಿತ್ತ ಗೊತ್ತಾ? ಆ ಮಗು ಸೈತಿತ್ತ ಸರ್. ಆ ಮಗು ಜೀವ ಉಳ್ಳಕ್ ಸಾಕಿಸ್ತಾರೆ ನಾವು ಸಿಡಿಕೋ ಗಿಡಿ ಕೊಡ್ತಾರ ಮಗು ಜೀವ. ಇವತ್ತ ಆ ಮಗು ಸತ್ತದ, ಮುಂದ್ ಮಾಡ್ರಿ ಕೇಸ್ ಮಾಡ್ರಿ ಮುಗಿತಾವ, ಕೇಸ್ ಕೊಡ್ತಿರ್ತಾರ, ಆ ಮಗುನ್ ಜೀವ ಬರ್ತದೆ ಅಂತ ಸರ್. ಇವತ್ತ ನಾಳೆ ಇನ್ನೊಂದು ಮಗುನು ಸಾಯ್ತದ, ಇನ್ನೊಂದು ಅಂಗನವಾಡಿ ಹಂಗೆ ಅದ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಅಧಿಕಾರಿಗಳು ನೋಡಿ ಸರ್. ಆ ಅಂಗನವಾಡಿಗಳಿಗೆ ಮೇಲುಸ್ತುವಾರಿ ಆಗಿ ಇವತ್ತು ನಿಮ್ಮಲ್ಲಿ SP ಸಾಬ್ರು ಎಲ್ಲ ಠಾಣಕ್ಕೆ ಬಂದ್ರು, ನೀವೆಲ್ಲ ನಿಮ್ಮ ಲಿಮಿಟ್ಸ್ ಠಾಣಗಳಿಗೆ ಹೋಗ್ತೀರಿ, ನೀವು ಜವಾಬ್ದಾರಿ ಮಾಡ್ತಾರೆ. ಅವ್ರ ಜವಾಬ್ದಾರಿ ಅಲ್ಲ ಅದು. ಅವ್ರ ಬದಲು ಅಂಗನವಾಡಿಗಳು ವಿಸಿಟ್ ಮಾಡ್ಬೇಕಿತ್ತಿಲ್ಲ. ಇವತ್ತೊಂದು ಮಗು ಸತ್ತ ಮೇಲೆ ಧನ ಬರತ್ತದ ಅವ್ರಿಗೆ. ಆ ಮಗು ಜೀವ ಕೊಡ್ಸಕಸ್ತಾನ ಆಫೀಸರ್ ಅವ ಹೆಂಗ್ ಹ್ಯಾಂಡ್ ಓವರ್ ತಗೋತಾನೆ ಹೇಳ್ರಿ. ಇದು ನೋಡಿ ಸರ್, ಟೋಟಲ್ ಭ್ರಷ್ಟಾಚಾರ ಅದ. ಅವ ಯಾರು ಸಂಬಂಧಪಟ್ಟ ಅಧಿಕಾರಿ ತಕ್ಷಣ ಅವ ಅಮಾನತ್ ಆಗಬೇಕು, ತಕ್ಷಣ ಅಮಾನತ್ ಆಗಬೇಕು. ಇವತ್ತು ಪ್ರಭು ಚವ್ಹಾಣ್ ಅವ್ರ ಜವಾಬ್ದಾರಿ ಅದ. ಅವರು ಕಾಮಗಾರಿ ಓಪನಿಂಗ್ ಮಾಡ್ಯಾರ, ಅವ್ರ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ನಾ ಇಷ್ಟು ಅನುದಾನ ಕೊಟ್ಟಿದಂತ ಪಬ್ಲಿಸಿಟಿ ತಗೊಂಡು ಪ್ರಚಾರ ಮಾಡ್ಯಾರಲ್ಲ, ಇವತ್ತು ಅವನೇ ನ್ಯಾಯ ಕೊಡಿಸ್ಬೇಕು. ಇವತ್ತು ನೋಡಿ ಸರ್, ನಾ ಹೇಳ್ತೇವೆ, ಇವತ್ತು ನೀವು ನಮ್ಗೆ ಅರೆಸ್ಟ್ ಮಾಡಿದ್ರು ನಾವು ಕೇಳಲಿಲ್ಲ. ಆ ಮಗು ಸಾವಿನ ನ್ಯಾಯ ಸಿಗ್ಬೇಕು. ಆ ಮಗು ಸಾವಿನ ನ್ಯಾಯ ಸಿಗ್ಬೇಕು. ನೋಡಿ ಸರ್, ನಮ್ದೊಂದೇ ಬೇಡಿಕೆ, ದಯವಿಟ್ಟು ಸರ್ ತಾವು ಸಂಬಂಧಪಟ್ಟ ಯಾರಿಗೆ ನಾವು ಬೇಡಿಕೆ ಇಡ್ಲತ್ತಿದೋ ಅವ್ರ ಗಮನಕ್ಕೆ ನೀವು ಮುಟ್ಟಿಸ್ತೀರಂದ್ರೆ ಮುಟ್ಟಿಸಿ ಕರೆಸ್ರಿ. ನಾಳೆ ಆಗ್ಲಿ ನಾಡಿದ್ದಾಗ್ಲಿ ನಾವು ನೋಡಿ ಸರ್, ಇಲ್ಲಿ ಹೇಳೋರಲ್ಲ, ಆ ಮಗು ಶವ ಸಂಸ್ಕಾರ ಮಾಡೋಕ್ಕೂ ಬಿಡೋರಲ್ಲ, ನಮ್ಮ ಜೀವ ಹೋದ್ರೂ ಬಿಡೋರಲ್ಲ. ಯಾರ ಆ ಮಗುನ ಸಾವಿನ ಕಾರಣ ತಕ್ಷಣ ಸ್ಥಳದಾಗ ಅಮಾನತ್ ಆಗ್ಬೇಕು. FR ಆಗಿ ಕೈ ತೊಳ್ಕೊಂಬ ಬೇಡ ಸರ್.
ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ತಗೋಬೇಕು. ಆ ಮಗುನ್ ಸಾವಿಗೆ ನಾವ್ ಏನು ₹1 ಪೈಸೆ ಕೇಳಲು ಅವ 5,000 ರೂಪಾಯಿ ಯಾವ ಹಿಸಾಬ್ನಿಂದ ಮಗು ತಂದೆ ಕೈದಾಗ ಕೊಟ್ಟು ಹೊಡೆತ ಬೋಸಿಡಿ ಮಗವ ಅವ್ನು ಯಾವ ಅಂತನ್ರಿ ಅವ ಯಾಕೆ ರೊಕ್ಕ ಕೊಡ್ತಾನ ಮಣ್ಣು ಮಾಡಕ್ ಇರ್ಬಾರ ರೊಕ್ಕ ಇಲ್ಲ ನಾವ್ ಕೊಡ್ತೇವ್ರಿ ರೊಕ್ಕ ಯಾವ ಹಿಸಾಬ್ನಿಂದ ರೊಕ್ಕ ಕೊಟ್ಟಾನ 5,000 ಅವ ನೋಡಪ್ಪ ಅದು ಅವ ಸ್ವಂತ ತಿಳುವಳಿಕೆಯಿಂದ ಅವ ಏನ್ ತಿಳುವಳಿಕೆ ಕೊಡ್ತಾನೆ ಕೈ ಮುಗಿದು ನಿಮ್ಗೆ ರಿಕ್ವೆಸ್ಟ್ ಅದ ಇವತ್ತಿದು ಒಂದು ಮಗುನ್ ಸಾವಿಲ್ಲ ತಾಲೂಕದಾಗ ಇರ್ತಕ್ಕಂಥ ಎಲ್ಲಾ ಅಂಗನವಾಡಿಗಳ ಸ್ಥಿತಿನೇ ಅದು ಅದ ಎಲ್ಲಾ ಅಂಗನ ಇವತ್ತು ಈ ಮಗು ಸತ್ತು ನಾಳೆ ಮತ್ತೊಂದ್ ಮಗು ಸೈತು ಈ ಇಲಾಖೆದ ಇಷ್ಟು ಬೇಜವಾಬ್ದಾರಿ ತಗೊಂಡು ವಹಿಸ್ತಾರೆ ನೀವು. ಸರ್ ಇಷ್ಟು ಬೇಜವಾಬ್ದಾರಿ ಮಾಡಕ್ ಸರ್ ಅವ್ರಿಗೆ ನಾಚಿಕೆ ಬರ್ಬೇಕು ಅವ್ರು ಇಲಾಖೆದವ್ರಿಗೆ ಒಂದಿನ ಮೇಲಿಸ್ತಾರೆ ಇವತ್ತು ಹೋಗಿ ಆಗಿದಾಗ ಸೈನ್ ಮಾಡ್ಲತ್ತಾರ ರಿಜಿಸ್ಟರ್ ನೋಡಿ ಇದು ಮಾಡಿ ನೋಡ್ರಿ ಈಗ ಕೇಳ್ರಿ ಇದಕ್ಕೂ ನಿಮ್ಮ ರಾಜಕೀಯಕ್ಕೂ ಸಂಬಂಧ ಇಲ್ಲ ಸರ್ ಇದು ರಾಜಕೀಯ ಮಾಡೋದಿಲ್ಲ ಸರ್ ನಾವು